ದೇಶದಲ್ಲಿ ಪ್ರಧಾನಿಗಳನ್ನ ಆಯ್ಕೆ ಮಾಡಿ ಬಳಿಕ ಅವರನ್ನ ಕೆಳಗಿಳಿಸಿದ ಪಕ್ಷ ಯಾವುದಾದರೂ ಇದ್ದಲ್ಲಿ ಅದು ಕಾಂಗ್ರೆಸ್ ಪಕ್ಷ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ವ್ಯಂಗ್ಯ ಮಾಡಿದ್ದಾರೆ. ಪುತ್ತೂರಿನಲ್ಲಿ ಮಾಧ್ಯಮಗಳ ಜೊತೆ ಮಾತನಾಡಿದ ಅವರು ಮಾಜಿ ಪ್ರಧಾನಿಗಳಾದ ವಿಪಿ ಸಿಂಗ್, ಎಚ್.ಡಿ. ದೇವೇಗೌಡರನ್ನ ಪ್ರಧಾನಿ ಮಾಡಿ ಬಳಿಕ ಅವರನ್ನ ಕೆಳಗಿಳಿಸಿದ ಇತಿಹಾಸ ಕಾಂಗ್ರೆಸ್ ಪಕ್ಷಕ್ಕಿದೆ. ಇಂದು ದೇಶದಲ್ಲಿ ಕಾಂಗ್ರೆಸ್ ಮುಕ್ತವಾಗಿದ್ದು ಕಾಂಗ್ರೆಸ್ ಏಕಾಂಗಿಯಾಗಿ ಚುನಾವಣೆ ಸ್ಪರ್ಧಿಸುವ ಅರ್ಹತೆಯನ್ನೇ ಹೊಂದಿಲ್ಲ. ಅಧಿಕಾರ ಹಿಡಿಯಲು ಕಾಂಗ್ರೆಸ್ ಇಂತಹ ಹಲವು ಷಡ್ಯಂತ್ರಗಳನ್ನ ಮಾಡ್ತಾ ಇದ್ದು ಇದರಲ್ಲಿ ಕಾಂಗ್ರೆಸ್ ಯಾವುದೇ ಕಾರಣಕ್ಕೂ ಕೂಡ ಸಫಲವಾಗಲ್ಲ ಎಂದ ಅವರು, ಕಾಂಗ್ರೆಸ್ ಕಳೆದ ಬಾರಿಯೂ ಇದೇ ರೀತಿ ಮಾಡಿದ್ದು ದೇಶದಲ್ಲಿರುವ ಮೋದಿ ಅಲೆಯಲ್ಲಿ ಕಾಂಗ್ರೆಸ್ ಕೊಚ್ಚಿ ಹೋಗಲಿದೆ ಎಂದು ಅವರು ಆರೋಪಿಸಿದರು. ಮಂಗಳೂರಿಗೆ ವಂದೇ ಮಾತರಂ ರೈಲು ಆಗಮನ ವಿಳಂಬವಾಗಲು ರೈಲ್ವೆ ಹಳಿಯ ವಿದ್ಯುದ್ದೀಕರಣ ಕಾಮಗಾರಿ ಕಾರಣವಾಗಿದೆ ಎಂದರು. ಮಂಗಳೂರು, ಬೆಂಗಳೂರು, ಮೈಸೂರು ರೈಲ್ವೆ ಮಾರ್ಗದಲ್ಲಿ ಕೆಲವು ಕಡೆಗಳಲ್ಲಿ ಅರಣ್ಯ ಇಲಾಖೆಯ ಸಮಸ್ಯೆಯಿಂದಾಗಿ ಹಳಿಯ ವಿದ್ಯುದ್ದೀಕರಣ ಕಾಮಗಾರಿ ವಿಳಂಬವಾಗಿದೆ. ಆದರೆ ಇದೀಗ ಮತ್ತೆ ಕಾಮಗಾರಿ ಆರಂಭಗೊಂಡಿದ್ದು ಶೀಘ್ರದಲ್ಲೇ ಕಾಮಗಾರಿ ಮುಗಿಯಲಿ ಎಂದ ಅವರು, ಜಿಲ್ಲೆಯ ಹಲವು ಕಡೆಗಳಲ್ಲಿ ರೈಲ್ವೆ ಹಳಿಗೆ ಮೇಲ್ಸೇತುವೆ ಮತ್ತು ಅಂಡರ್ ಪಾಸ್ ಕಾಮಗಾರಿ ನಡೀತಾ ಇದೆ ಎಂದು ಹೇಳಿದರು. ಕಾಂಗ್ರೆಸ್ ಈ ದೇಶದಲ್ಲಿ 10 ಪ್ರಧಾನಮಂತ್ರಿಗಳ ಬೆಂಬಲ ಕೊಟ್ಟ ಒಂದು ಉಚ್ಚಾಟನೆ ಮಾಡಿರ್ತಕ್ಕಂಥ ವಿಪಿ ಸಿಂಗ್ರನ್ನು ಕೆಳಗಿಳಿಸಿದ್ರು, ದೇವೇಗೌಡರನ್ನು ಕೆಳಗಿಳಿಸಿದ್ರು. ಹೀಗೆ ಎಲ್ಲ ಒಂದು ಇತಿಹಾಸ ನೋಡಿ, ಯಾರನ್ನೂ ಅಧಿಕಾರದಲ್ಲಿ ಇರುವುದಕ್ಕೆ ಬಿಡದೇ ಇರತಕ್ಕಂಥ ಕಾಂಗ್ರೆಸ್ ಇವತ್ತು ಕಾಂಗ್ರೆಸ್ ಮುಕ್ತವಾಗಿರ್ತಕ್ಕಂಥ ವಾತಾವರಣ ಇಡೀ ದೇಶದಲ್ಲಿದೆ. ಕಾಂಗ್ರೆಸ್ ಒಂದೇ ಪಾರ್ಟಿಯಾಗಿ ಚುನಾವಣೆ ನಿಲ್ಲುವುದಕ್ಕೆ ಅರ್ಹ ಆಗಿರ್ತಕ್ಕಂಥ ಪಾರ್ಟಿ ಆಗಿಲ್ಲ. ಹಾಗಾಗಿ ಬೇರೆ ಬೇರೆ ರೀತಿಯ ನಾಟಕಗಳನ್ನು ಮಾಡಿಕೊಂಡು ಇವತ್ತೊಂದು ದೇಶದಲ್ಲಿ ಅಧಿಕಾರ ಹಿಡಿಬೇಕು ಅನ್ನತಕ್ಕಂಥ ಷಡ್ಯಂತ್ರವನ್ನು ಮಾಡ್ತಾ ಇದೆ. ಇದು ಯಾವುದೇ ಕಾರಣಕ್ಕೆ ಸಫಲ ಆಗುವುದಿಲ್ಲ. ಕಳೆದ ಬಾರಿ ಈ ಪ್ರಯತ್ನವನ್ನು ಮಾಡಿದರು 2 ಬಾರಿ. ಇಡೀ ದೇಶದಲ್ಲಿ ನರೇಂದ್ರ ಮೋದಿ ಅವರ ಬಗ್ಗೆ ವಿಶ್ವಾಸಗಳಿದೆ, ನರೇಂದ್ರ ಮೋದಿ ಅವರ ಅಲೆ ಇದೆ. ಆ ಅಲೆ ಎದುರು ಕಾಂಗ್ರೆಸ್ ಕೊಚ್ಚಿ ಹೋಗುತ್ತೆ. ಒಂದು ಆದರ್ಶ ರೈಲ್ವೆ ಸ್ಟೇಷನ್ ಪುತ್ತೂರಿಗೆ ಅವತ್ತೇ ನಾವು ಮಾಡಿಸಿದ್ದೀವಿ. ನಮ್ಮ ಸರ್ಕಾರ ಬಂದ ಮೇಲೆ ಆದರ್ಶ ರೈಲ್ವೆ ಸ್ಟೇಷನ್ ಆಗಿದೆ. ಎಲೆಕ್ಟ್ರಿಫಿಕೇಶನ್ ಇವತ್ತು ಮಂಗಳೂರು, ಮೈಸೂರು, ಇದರಲ್ಲಿ ಎಲೆಕ್ಟ್ರಿಫಿಕೇಶನ್ ಆಗಿದೆ. ಒಂದು ಸ್ವಲ್ಪ ಫಾರೆಸ್ಟ್ ಸಮಸ್ಯೆಗೋಸ್ಕರ ತಡ ಆಗ್ತಾ ಇದೆ. ಇಲ್ಲಾಂತಾದರೆ ಇಷ್ಟರೊಳಗೆ ವಂದೇ ಮಾತರಂ ಟ್ರೈನ್ ಬರ್ತಿತ್ತು. ಎಲೆಕ್ಟ್ರಿಫಿಕೇಶನ್ ಪೂರ್ಣ ಆಗಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಆಗಿದೆ. ಈಗ ಆಗ್ತಾ ಇದೆ, ಕಾಮಗಾರಿಗಳು ನಡೀತಾ ಇದೆ. ಇವತ್ತು ವಿವೇಕಾನಂದ ಕಾಲೇಜಿನಲ್ಲಿ APM ಅಲ್ಲಿ ಒಂದು ಅಂಡರ್ ಪಾಸ್ ಸ್ಯಾಂಕ್ಷನ್ ಆಗಿದೆ. ಈಗ ಕಾಮಗಾರಿಗಳು 5.5 ಕೋಟಿಯಲ್ಲಿ ಕಾಮಗಾರಿಗಳು ಆಗ್ತಾ ಇದ್ದಾವೆ. ಪೂರ್ತಿ ಇದು ರೈಲ್ವೆ ಮಾಡ್ತದೆ. ಅದನ್ನು ಇವತ್ತು ಕಬಕದಲ್ಲಿರ್ತಕ್ಕಂಥ ಇದನ್ನು ನಿಲುಗಡೆ ವ್ಯವಸ್ಥೆಯನ್ನು ಬದಲಾವಣೆ ಮಾಡ್ತಕ್ಕಂಥ ಕೆಲಸ ಕಾರ್ಯಗಳು ಆಗ್ತಾ ಇದ್ದಾವೆ. ಇನ್ನೊಂದೆರಡು ಬೇಡಿಕೆಗಳಿದ್ದಾವೆ. ಸುಬ್ರಹ್ಮಣ್ಯದವರೆಗೆ ರೈಲು ಹೋಗಬೇಕು, ಅದರಲ್ಲಿ ಇದು ಮಾಡಬೇಕು. ಈಗಾಗಲೇ ಮಾತುಕತೆ ಮಾಡಿದರೆ ಅದನ್ನು ಮುಂದುವರಿಸ್ತೀವಿ. ಈ ತಿಂಗಳು ಮಾಡಿಸ್ತೀವಿ. ಅದನ್ನು ಇನ್ನು ಕೆಲವು ತಿಂಗಳಲ್ಲಿ ಮಾಡಿಸ್ತೀವಿ. ಇವತ್ತು ರೈಲ್ವೆಯಲ್ಲಿ ಅಮೂಲಾಗ್ರವಾಗಿರ್ತಕ್ಕಂಥ ಬದಲಾವಣೆ ತರ್ತಕ್ಕಂಥ ಕೆಲಸ ಕಾರ್ಯಗಳು ಆಗಿದೆ. ಪುತ್ತೂರಿಗೂ ಅತಿ ಹೆಚ್ಚು ಯೋಜನೆಗಳನ್ನು ಕೊಡುವಲ್ಲಿ ನಾವು ಸಫಲರಾಗಿದ್ದೇವೆ. ಈಗ ಮಾತುಕತೆ ಮಾಡಿದ್ದೇವೆ. ಅದಕ್ಕೆ ಹಣ ಅವ್ರಿಗೆ ಕೊಡಬೇಕಾಗಿರ್ತಕ್ಕಂಥ ಹಣ ಎಲ್ಲಿಂದ ಕೊಡಬೇಕು, ಇದೆಲ್ಲ ಆಗಬೇಕು. ಇನ್ನೊಂದು ತಿಂಗಳೊಳಗೆ ಅದು ಏನು ಮಾಡಬೇಕು ಅಂತ ಸಮರ್ಪಕ